ಮುಡಿಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉಡುಪಿ ಜಿಲ್ಲಾ ಸಂಯುಕ್ತ ಖಾಜಿ ಬೇಕಲ ಇಬ್ರಾಹಿಂ ಮುಸ್ಲಿಯಾರ್ ನುಡಿನಮನ ಸಭೆಯು ಮುಡಿಪುವಿನ ಖಾಸಗಿ ಸಭಾಂಗಣದಲ್ಲಿ ನಡೆಯಿತು. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ ಕಾಜವ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಾತ್ಯತೀತ ತತ್ವ ಸಿದ್ಧಾಂತಗಳ ಪ್ರತಿಪಾದಕರಾಗಿದ್ದ ಬೇಕಲ ಉಸ್ತಾದ್ ಅಗಲಿಕೆ ಸಮಾಜಕ್ಕೆ ನಷ್ಟವಾಗಿದ್ದು, ಅಂತಹ ವ್ಯಕ್ತಿಗಳು ಇನ್ನಷ್ಟು ವರ್ಷ ನಮ್ಮೊಂದಿಗಿರಬೇಕಿತ್ತು ಅಂತ ಖೇದ ವ್ಯಕ್ತಪಡಿಸಿದರು. ಇನ್ನಿತ ಕಾಲಘಟ್ಟಡು ಇಂಚಿನ ವ್ಯಕ್ತಿನಗಳು ಒವ್ವೇ ಧರ್ಮಡುಪಾಡು, ಒವ್ವೇ ಪಕ್ಷಡುಪಾಡು, ಒವ್ವೇ ಧರ್ಮಡುಪಾಡು, ಒವ್ವೇ ಸಮುದಾಯಡುಪಾಡು ಇಂಚಿನ ವ್ಯಕ್ತಿಲು ಪ್ರತಿ ಗ್ರಾಮಡ್ಲ ಪ್ರತಿ ತಾಲೂಕುಡ್ಲ ಇತ್ತಂಡ ನನದ ದಿನಕ್ಕೆ ಒಂಚಿಡಂಡಲ ಉಪಕಾರ ಅವು. ಇನಿ ಜಲೀಲ್ರನ ಪಪ್ಪ ಏತು ಇದ್ವತ್ ಮಲ್ತಿರದ ಬಂಡ ಎಂಕ್ ವಿವರಿಸೋನಂತ ಶಕ್ತಿ ಇಚ್ಚಂಡ ಸಂಪತ್ತು ದಾದ ಮಲ್ತಿರದ ಬಂಡ ಹೆಂಗೆ ದಾಲ ಗೊತ್ತು. ಸಂಪತ್ತು ಏತು ಮಲ್ತಿರದ ಬಂಡ ಹಿಂಗ ವಿಚಾರಣೆ ಗೊತ್ತು. ಸಂಪತ್ತು ಎನ್ನಲೆ ಕೂಡ ದಾದ ಮಲ್ತಿರದ ಬಂಡಾಗ ಮುರಣಿ ಹೆಚ್ಚು ಕಮ್ಮಿ ಅರ್ಧ ಗಂಟೆಗೆ ಮರಣಾಪಣೆಗೆ ಅರ್ಧ ಗಂಟೆ ತುಂಬಿ ನಾನು 15 ನಿಮಿಷ ತುಂಬಿ ನಾನು ಪಾತಿರ್ದೆ. 15 ನಿಮಿಷದ ಪಕ್ಕ ನಾಸಿರ್ ಫೋನ್ ಮಲ್ತೇರು ಜಲೀಲ್ನ ಪಪ್ಪ ಇಂಚ ತೀರ್ಪೋಯಿರು. ಆ ಮಿನಿಟ್ಗೆ ನಂಜಿ ಅರ್ಧ ಗಂಟೆ ಅಡಿ ಬತ್ತು ಹೋಗುದೆ. ಅರ್ಧ ಗಂಟೆ ಪುಗ್ನಾಗನೇ ಅಲ್ಪ ಜನಸ್ತೋಮ ಜನಕ್ಕಲು ಒಂಜಿನಮ್ನ ದಿಗ್ಭ್ರಮೆ ಅದು ಬರೋಂದಿತ್ತೇರು. ಜನಕ್ಲೆ ಎದುರುತೂನಾಗ ಜನಕ್ಲ ಗುರ್ತ ದಿಕ್ಕೊಂಜಾಂಡ್ ಪಣ್ಣಗ ಅಡೆ ಮುಟ್ಟ ಒಂಜಿ ರೀತಿ ವ್ಯತಿರಿಕ್ತವೈನ ಒಂಜಿ ನೆಟ್ಟಿತ್ತೇರು, ಭ್ರಮೆ ಇಟ್ಟಿತ್ತೇರು. ಅವೇ ಮರಣ ಬತ್ತದ ಅರ್ಧ ಗಂಟೆ ಆಡುದಂಡ. ಬಂಟ್ವಾಳ ತಾಲೂಕು ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಹಾಸ್ ಕರ್ಕೇರ ಮಾತನಾಡಿ, ಬೇಕಲ ಉಸ್ತಾದ್ ಯಾವುದೇ ಒಂದು ಪಕ್ಷಕ್ಕೆ ಅಂಟಿಕೊಳ್ಳದೆ ಸಮಾಜದ ವಿದ್ವಾಂಸರಾಗಿದ್ರು. ಸಮಾಜದಲ್ಲಿ ಸರ್ವಧರ್ಮೀಯರು ಸಹೋದರರಂತೆ ಜೀವಿಸಬೇಕು ಅಂತ ಬಯಸಿದ್ದ ಅವರು ಸರ್ವರ ಮಾರ್ಗದರ್ಶಕರಾಗಿ ಜಾತ್ಯತೀತ ಮನೋಭಾವ ಬಿತ್ತಿದ್ರು ಅಂತ ಅವರೊಂದಿಗಿನ ಒಡನಾಟವನ್ನು ನೆನಪಿಸಿದ್ರು. ಯಾವತ್ತೂ ಕೂಡ ಯಾವುದೇ ಸಮಸ್ಯೆ ಬಂದಾಗ ಅದನ್ನು ಬಗೆಹರಿಸತಕ್ಕಂಥ ಜಾಣತನ ಇದ್ದು, ಯಾವುದೇ ಕ್ಲಿಷ್ಟಕರ ಸಮಯದಲ್ಲಿ ಯಾವೊಂದು ಸಮಸ್ಯೆಗಳು ಬಂದರೂ ಕೂಡ ಎಲ್ಲರನ್ನ ಒಗ್ಗೂಡಿಸಿ, ಅದು ಕೇವಲ ಮುಸ್ಲಿಂ ನಾಯಕರಲ್ಲ, ಅವರೊಬ್ಬ ಸಮಾಜಕ್ಕೆ ಆದರ್ಶ ವ್ಯಕ್ತಿಯಾಗಿ ನಮಗೆ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಂಥ ವ್ಯಕ್ತಿ. ನಾವೆಲ್ಲರೂ ಕೂಡ ಮನುಷ್ಯರು, ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು, ನಾವೆಲ್ಲರೂ ಕೂಡ ಯಾವುದೇ ಜಾತಿ ಮತ ಭೇದ ಇಲ್ಲದೆ ನಾವೆಲ್ಲರೂ ಸುಖಿಗಳಾಗಿ ಬದುಕಬೇಕು ಅಂತಕ್ಕಂಥ ಮಾರ್ಗದರ್ಶಕವನ್ನು ಯಾವುದೇ ಸಂದರ್ಭದಲ್ಲಿ ನೀಡತಕ್ಕಂಥ ವ್ಯಕ್ತಿ. ನಾವು ಸುಮಾರು 2 ದಿನದ ಹಿಂದೆ ನಾನು ಮತ್ತು ಪ್ರಶಾಂತ್ ಕಾಜವರವರು ನಮ್ಮ ಜಲೀಲ್ರವರ ಮನೆಗೆ ಹೋಗಿ ಸುಮಾರು ಅರ್ಧ ಗಂಟೆ ಕಾಲ ಮಾತಾಡಿದ್ದೇವೆ. ಅವರಿಗೆ ನಮಗೆಲ್ಲರೂ ಕೂಡ ಭಾಳ ವಿಚಾರವನ್ನು ಹೇಳಿದರು. ನೀವೆಲ್ಲರೂ ಕೂಡ ಒಳ್ಳೆಯದಾಗಬೇಕು, ನನ್ನ ಮಗ ಜಲೀಲ್ ನಿಮ್ಮೊಟ್ಟಿಗಿದ್ದಾರೆ, ನೀವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು ಬದುಕಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಗಿದೆ. ಯಾಕಂದರೆ 3 ದಿನದ ನಂತರ ಈ ವಿಚಾರವನ್ನು ಕೇಳುವಾಗ ನನಗೆ ಬಹಳ ಆಶ್ಚರ್ಯವಾಯಿತು. ಯಾಕಂದರೆ ಅಷ್ಟು ಹುಷಾರಾಗಿದ್ರು. ಏನೋ ಮತ್ತೇನು ಅಂತ ಹೇಳಿದ್ರೆ ದೇವರ ಆಟ, ನಮ್ಮಲ್ಲಿ ನಮ್ಗೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕು. ಇಂಥ ಒಬ್ಬ ವ್ಯಕ್ತಿಯನ್ನ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ವ್ಯವಸ್ಥೆ ಅಡಿಯಲ್ಲಿ. ಮುಡಿಪು ಉಳ್ಳಾಲ ಭಾಗದ ಸರ್ವಧರ್ಮೀಯರು ಸೇರಿ ನುಡಿ ನಮನ ಸಲ್ಲಿಸಿದ್ರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಜಿಲ್ಲಾ ಪಂಚಾಯತ್ ಸದಸ್ಯೆ ಡಿಎಸ್ ಮಮತಾ ಗಟ್ಟಿ, ಅರುಣ್ ಡಿಸೋಜಾ, ನಾಸಿರ್ ನಡುಪದವು, ಅಬ್ದುಲ್ ಜಲೀಲ್ ಮೋಂಟುಗೋಳಿ ಉಪಸ್ಥಿತರಿದ್ದರು.